ಬಂದಾಯ್ತು. ಚಪ್ಪಾಳೆ ಸತ್ಯನ್ನ ಈಗ ಅವರು ಕಾಣ್ತಾರೆ. ಹಾಗಾಗಿ ನಿಮ್ಮ ಪ್ರೀತಿಯನ್ನ ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ ನನ್ನ 3-2-1 ಕೌಂಟನ ಆಧಾರದ ಮೇರೆಗೆ ತುಳುನಾಡದ ಮಾತಾ ತುಳುವೇರವರ ಜೋರಾಯಿ ನಂಚಿನ ತಾಟಿದ ಮುಖೇನ ನಾವು ಮಾತಾ ನಿರೀಕ್ಷೆಡ ಕಾತೊಂದು ಪುಣಂಚಿನ ನಮ್ಮ ಪೆರ್ಮೆದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮೇರೆನಿಂದ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ. ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದಾಯ್ತು. ಚಪ್ಪಾಳೆ ಸದ್ಯನ್ನ ಈಗ ಅವರು ಕಾಣ್ತಾರೆ. ಹಾಗಾಗಿ ನಿಮ್ಮ ಪ್ರೀತಿಯನ್ನ ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ. ಹಿಂದೆ ನಾನೊಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಾಗ ಸುದೀಪ್ ಅಣ್ಣನಿಗೆ ತುಳು ಅರ್ಥ ಆಗೋದಿಲ್ಲ ಅಂತೇಳಿ ನಾನು ಏನೇನೋ ಮಾತಾಡಿದೆ. ಆದರೆ ಆ ತುಳುವನ್ನ ಎಲೆಯಾಗಿ ಬಿಡಿಸಿ ನನ್ನ ಎದುರು ಇಟ್ಟಿದ್ರು ಸುದೀಪನ್ನ. ಆದರೆ ಇವತ್ತು ಈ ಪಟ್ಲ ಸತೀಶ್ ಶೆಟ್ರ ಈ ಸುಂದರವಾಗಿರುವಂಥ ಕಾರ್ಯಕ್ರಮದಲ್ಲಿ ಯಕ್ಷಧ್ರುವ ಯಾವ ರೀತಿ ಬಾಣ್ನಲ್ಲಿ ಮಿಣುಕ್ತಾ ಇದೆಯೋ ಅದೇ ರೀತಿ ವೇದಿಕೆಯಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಅನರ್ಘ್ಯ ರತ್ನ ಕಿಚ್ಚ ಸುದೀಪಣ್ಣನಿಗೆ ತುಳುನಾಡಿನ ತುಳುವರು ಮನಪೂರ್ವಕವಾಗಿ ಕೊಡುವಂತಹ ಮತ್ತೊಂದು ಚಪ್ಪಾಳೆಯನ್ನ ಯಾಚಿಸ್ತಾ ಕನ್ನಡ, ಹಿಂದಿ, ತಮಿಳ್, ತೆಲುಗು ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ನಿರೂಪಕನಾಗಿ, ಟಿವಿ ಪ್ರೆಸೆಂಟರ್ ಆಗಿ, ಗಾಯನಕ್ಕೂ ಸೈ ಎನ್ಸ್ಕೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದಾಯಿತು. ಕಿಚ್ಚ ಸುದೀಪ್ ಅವರ ನೋಡ್ತಾ ಇರುವಂತಹ ನಮ್ಮ ಕಣಗಳ ಸ್ಪರ್ಶ ಒಂದೆಡೆ ಅಂತ ಆದ್ರೆ ಅವರನ್ನು ನೋಡಿ ಹುಚ್ಚೆದ್ದು ಕುಣಿಯುವಂತಹ ಮನಸ್ಸು ಮತ್ತೊಂದೆಡೆ. ವೀರ ಮದಕರಿಯಾಗಿ, ವಿಷ್ಣುವರ್ಧನನಾಗಿ, ಕೆಂಪೇಗೌಡನಾಗಿ ವೇದಿಕೆಯಲ್ಲಿ ಈಗ ಮಾಣಿಕ್ಯವಾಗಿ ಹೊಳಿತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಆ ರಣ್ಣ ಕೋಟಿಗೆ ಒಬ್ಬ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಹೆಬ್ಬುಳಿಯಾಗಿ ಗರ್ಜಿಸುವಂತಹ ವೇಳೆ ಇನ್ನೇನೆ ಕ್ಷಣಗಣನೆಯಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನನ್ನ ಪ್ರೀತಿಯ ಅಭಿನಯ ಚಕ್ರವರ್ತಿಗೆ ಇದು ಎರಡೂ ಕೈಗಳನ್ನ ಜೋಡಿಸ್ತಾ ಪ್ರೀತಿಯಿಂದ ನೀಡುವಂತಹ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಮೇಲಿನ ಅಭಿಮಾನದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದವರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಯಕ್ಷಗಾನದ ಒಂದು ಸಣ್ಣ ಹಾಡಿನ ಮೂಲಕ ಅವರನ್ನು ಸ್ವಾಗತಿಸಬೇಕು. ಎಲ್ಲ ವೇದಿಕೆ ಗಣ್ಯರು ಹಾಗೆ ನಿಮ್ಮ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಯಕ್ಷಗಾನದ ಸಣ್ಣ ತುಡುಕಿನೊಂದಿಗೆ ಕಿಚ್ಚ ಸುದೀಪ್ರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವುದು ನಮ್ಮ ಧರ್ಮ. ಈಗ ರಿದಾನ್ ಶೆಟ್ಟಿ, ಋತ್ವಿಕಾ ಹಾಗೂ ಸಾನ್ವಿ ಶೆಟ್ಟಿ, ಲೋಕೇಶ್ ಮುಚ್ಚೂರು, ದಿವಾಕರ್ ಇವರಿಂದ ಸಣ್ಣ ಒಂದು ಯಕ್ಷಗಾನದ ತುಣುಕು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗೋವಿಂದಾಯ ನಮೋ ನಮಃ. ವಂದನಂ ಹರೇ ಗೋಪಕಂದ ಮುರಾರೇ, ವಂದನಂ ಹರೇ ಗೋಪಕಂದ ಮುರಾರೇ, ಅಭಿವಂದನಂ ಹರೇ ಗೋಪಕಂದ ಮುರಾರೇ, ಅಭಿವಂದನಂ ಹರೇ ಗೋಪಕಂದ ಮುರಾರೇ. ಮಂದ ಸ್ಮಿತ ವದನ ಮೃದುವಚನ ಸುಧ ಸಿಂಚನ ಕರ ವಂದನಂ ಹರೇ ಗೋಪಕಂದ ಮುರಾರೇ. ಮಂದ ಸ್ಮಿತ ವದನ ಮೃದುವಚನ ಸುಧ ಸಿಂಚನ ಕರ ವಂದನಂ ಹರೇ ಗೋಪಕಂದ ಮುರಾರೇ. ವಂದನಂ ಹರೇ ಗೋಪಕಂದ ಮುರಾರೇ. ಯೋಗಿ ಕರಕೆ ಸಿಲುಕ
ವದನ ಮೃದುವಚನ ಸುಧ ಸಿಂಚನ ಕರ ವಂದನಂ ಗರೆ ಗೋಪಕಂದ ಮುರಾರೇ ಅಭಿವಂದನಂ ಗರೆ ಗೋಪಕಂದ ಮುರಾರೇ. ಗಳಿಗಾಗಿ ಕಾಳ್ಗಿಚ್ಚ ನುಂಗಿ ಕಾಳಿಂಗ ಮರ್ದನ ಗೈದ ಹರಿ ದೇವರಾಜ ಬಲು ಋಷಿಧನಾಗಿ ಮಳೆ ಸುರಿಸಲು ಬೊರೆದಿಗ ನಗಹಿಗಿರಿ ಮಾವ ಕಂಸ ಜಾಡೂರ ಶಗಡ ದೈತ್ಯಾಳಿಯ ತರಿದಳ ಮಗು ಹರಿ ಭಾವ ಬಲುಗುಣಗೆ ಗೀತ ಸುದೆಯನ್ನು ನುಡಿಸಿದ ಬಗಿಮಯ ಕೇಸರಿ ವಂದನಂ ಹರೆ ಗೋಪಕಂದ ಮುರಾರೇ ಅಭಿವಂದನಂ ಹರೆ ಗೋಪಕಂದ ಮುರಾರೇ. ಮಂದ ಸ್ಮಿತ ವದನ ಮೃದುವಚನ ಸುಧ ಸಿಂಚನ ಕರ ವಂದನಂ ಹರೆ ಗೋಪಕಂದ ಮುರಾರೇ ಅಭಿವಂದನಂ ಹರೆ ಗೋಪಕಂದ ಮುರಾರೇ. ಭೌಮಾಸುರನನ್ನು ವಧಿಸಿ ತರುಣಿಯರ ಸೆರೆ ಬಿಡಿಸಿದ ಹಮ್ಮೀರ ಹರಿ ಭಾಮಿನಿಯರ ಭರ್ತಾರ ನೆನೆಸಿ ಜಗ ಕುಳಿತ ನಿರಂತರ ಗೈದ ಹರಿ ಭೂಮಿಗೆ ಕಳೆ ಎನಿಸಿದ ದುರುಳರನ್ನು ನಿವಾರಿಸಿ ಸತ್ಬಲವಿತ್ತ ಹರಿ ಕಾಮಿತ ವರದಮ ಕುಂದ ಜನಾರ್ದನ ಕೃಷ್ಣಾಚ್ಯುತ ಗೋವಿಂದ ಹರಿ ಕೃಷ್ಣಾಚ್ಯುತ ಗೋವಿಂದ ಹರಿ ಕೃಷ್ಣಾಚ್ಯುತ ಗೋವಿಂದ ಹರಿ ಕೃಷ್ಣಾಚ್ಯುತ ಗೋವಿಂದ ಹರಿ ವಂದನಂ ಹರೆ ಗೋಪಕಂದ ಮುರಾರೇ ಅಭಿವಂದನಂ ಹರೆ ಗೋಪಕಂದ ಮುರಾರೇ. ಮಂದಸ್ಮಿತ ವದನ ಮೃದುವಚನ ಸುಧ ಸಿಂಚನ ಕರ ವಂದನಂ ಹರೆ ಗೋಪಕಂದ ಮುರಾರೇ ಅಭಿವಂದನಂ ಹರೆ ಗೋಪಕಂದ ಮುರಾರೇ. ಈ ಯಕ್ಷಗಾನ ಪ್ರದರ್ಶನವನ್ನು ನೋಡ್ತಾ ಇದ್ರು. ಕಿಚ್ಚ ಸುದೀಪ್ ಅವರು ನಮ್ಮವರು ಅಂತೇಳಿ ಅತ್ಯಂತ ಸಂಭ್ರಮದ ನಾವು ಹೇಳ್ಕೊಳ್ಳುವಂತಹ ಕ್ಷಣ. ಯಾಕಂದ್ರೆ ತುಳುನಾಡಿನ ತುಳುವ ಅಂತ ಹೇಳಿ ಕಿಚ್ಚ ಸುದೀಪನ್ನ ಪ್ರೀತಿಯಿಂದ ನಾವು ಇವತ್ತು ಹೇಳಬಹುದು. ಅಂತಹ ನೆಚ್ಚಿನ ನಟ ನಮ್ಮ ತುಳುನಾಡಿಗೆ ಬಂದ ಕಾರಣ ತುಳುವ ಮಗನಿಗೆ ಗೌರವವನ್ನು ಸಮರ್ಪಿಸಬೇಕಾಗಿರೋ, ಆದರೆ ಪ್ರೀತಿಯಿಂದ ಹೃದಯ ಅಂತರಾಳದಿಂದ ಕೊಡುವಂತಹ ನಮ್ಮ ಈ ಗೌರವವನ್ನು ತುಳುನಾಡಿನ ತುಳುವರ ಪರವಾಗಿ ನೀವು ಪ್ರೀತಿಯಿಂದ ಸ್ವೀಕರಿಸ್ತೀರಿ ಅನ್ನುವಂಥ ನುಡಿಮುತ್ತುಗಳನ್ನು ಅರ್ಪಿಸ್ತಾ ಈ ಕಷ್ಟದ ಕೆಲಸವನ್ನು ನಮಗೆ ಸಮರ್ಪಿಸಿರೋ ಕಾರಣ ಇದನ್ನು ಮಾಡಬೇಕಾಗಿರೋ ನನ್ನ ಜವಾಬ್ದಾರಿ. ತುಳುನಾಡಿನ ತುಳುವರು ಇದನ್ನು ಒಪ್ಪಿ ಚಪ್ಪಾಳೆಯ ಸಮ್ಮತಿಯನ್ನು ಕೊಡ್ತೀರಿ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇದೆ. ಇದು ಸುದೀಪ್ ಅಣ್ಣನಿಗೆ ಮಾಡುವಂಥ ಗೌರವ ಅಂತ ಹೇಳೋಕ್ಕಿಂತ ಜಾಸ್ತಿ ನಮ್ಮ ತುಳುನಾಡಿನ ಒಬ್ಬ ಹೆಮ್ಮೆಯ ತುಳುವಣಿಗೆ ಮಾಡುವಂತಹ ಸನ್ಮಾನ ಅಂತ ಹೇಳಿಕೆ ನಾನು ಇಚ್ಛಿಸ್ತೀನಿ. 1000 ಕಣ್ಗಳು ಒಟ್ಟಾಗಿ ನಿಮ್ಮ ಮೊಬೈಲ್ನ ಫ್ಲಾಡೋಣ ಪ್ರೀತಿಯ ಸನ್ಮಾನ ಗೌರವ ಕಿಚ್ಚ ಸುದೀಪ್ರಿಗೆ.
ತುಳುನಾಡದ ತುಳುವನ ಮನಸ್ಸು ಬಂಗಾರದ ಉಡಲು ಪನ್ಪಿನಕ್ಕೆ ಸಾಕ್ಷಿ ವೇದಿಕೆ ನಮ್ಮ ತೂತ ಸಾಧನೆ ಮಲ್ತಿನಂಚಿನ ಸಾಧಕೆ ದೇವೇರು ಕೊಡ್ತಿನ ರಡ್ಡು ಕೈಟ್ ಕಾರಣ ವೈಪಂದೆ ಆ ರಡ್ಡು ಕೈಟ್ ತಾಟಿನ ಬೊಟ್ಟುವೆಗೆ ಆಯನ ಪುಗೆಲ್ಲು ಬೊಟ್ಟುದು ಆಯಗ ಪ್ರಶಂಸೆ ಕೊರ್ಪೆಗೆ ಜಿಂಜಿ ಮನಸ್ಸದ ಆಶೀರ್ವಾದ ಕೊರ್ಪನವರು ತುಳುವೆ ಮಾತ್ರ ನಮ್ಮ ನೆಚ್ಚಿನ ಸುದೀಪನ್ನ ಬೆನ್ನನ್ನು ತಟ್ಟಿ ಪ್ರೋತ್ಸಾಹಿಸ್ತಾರೆ, ಆಶೀರ್ವಾದದ ನುಡಿ ಮುತ್ತುಗಳನ್ನು ಕೊಡ್ತಾರೆ. ಮುಸ್ಸಂಜೆಯ ಈ ವೇಳೆಯಲ್ಲಿ ಮುಸ್ಸಂಜೆಯ ಮಾತನ್ನ ಕೇಳುವಂತಹ ಸಂದರ್ಭ. ಸುದೀಪನ ಬೇಸ್ ವಾಯ್ಸ್ ಅಲ್ಲಿ ಬಂದು ಎಲ್ರಿಗೂ ನಮಸ್ಕಾರ ಅಂತ ಹೇಳೋದನ್ನ ಕೇಳೋದಕ್ಕಾಗಿ ನಮ್ಮ ಕಿವಿಗಳು ಕಾತರದಿಂದ ಕಾಯ್ತಾ ಇದೆ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ನಮಸ್ಕಾರ ಹೇಳ್ತಾ, ನಿಮ್ಮೆಲ್ಲರಿಗೂ ನಮಸ್ತೆ ಹೇಳ್ತಾ, ಇವರು ಅವಾಗಿಂದ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನು ಹೊರಗಡೆಯವ್ರು ಮಾಡ್ತಾ ಇದ್ದಾರೆ. ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ, ಕರ್ನಾಟಕ ನಮ್ಮ ಹೃದಯದಲ್ಲಿ ತಾನೇ ಇದೆ. ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು, ನಾವು ಅರ್ಧ ಈ ಕಡೆಯವರು ಅಂತ. ನೋಡಿ, ನಮ್ಮ ಅಪ್ಪಂಗೆ ಕರ್ನಾಟಕದೆಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು. ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗೋದೇನಕ್ಕಂದರೆ, ಒಂದು ನನಗೆ ಈ ಊರ ಬಗ್ಗೆ, ಈ ನಾಡಿನ ಬಗ್ಗೆ ಗೊತ್ತಿರೋದು, ತುಳು ಜನಗಳ ಬಗ್ಗೆ ಗೊತ್ತಿರೋದೇನೆಂದರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳಂತ. ಸೊ ಬಹಳ ಈಸಿಯಾಗಿ ತಾವು ಯಾರನ್ನೂ ಇಷ್ಟಪಡಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರ ಅಂದರೆ, ತಾವೇನು ಆ ಒಂದು ನನಗೆ ಕೂತ್ಕೊಳ್ಳೋಕ್ಕೆ ಹಾಕಂಥ ಒಂದು ಪೀಠ ಇರ್ಬೋದು, ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದು ಯಾವುದು ಬೇಡಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅಂದ್ಕೊಂಬೇಡಿ. ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ. ನನಗೆ ಅದು ಬೇಡಿ. ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ, ಇಲ್ಲಿ ನಡೀತಾ ಇರೋವಂಥ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ, ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾಗಿ, ಅಷ್ಟೇ, ಬೇರೆ ಏನೂ ಇಲ್ಲ. ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ. ಒಂದು ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ, ನೀವು ಕೇಳಿ. ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ. ಎಂಚಿನ ಮಾರರೆ ಉಣಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ. ಯಾಕಂದರೆ ಬಂದವರಿಗೆ, ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು. ಇನ್ನು ಸುಮಾರು ಒಂದು 22 ವರ್ಷದ ಸ್ನೇಹಿತರು ನನಗೆ, ಪ್ರವೀಣ್ ಶೆಟ್ಟರು. ಅವ್ರು ಸಿಕ್ಕಿದಾಗೆಲ್ಲ ನಮಗೆ ದುಬೈಲಿ ಸಿಗ್ತಾಯಿದ್ರು. ಸೊ ನಮಗೆ ತುಳು ಹೇಳೇ ಕೊಟ್ಟಿಲ್ಲ ಅವರು. ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾ ಇದ್ವಿ. ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವ್ರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಖುಷಿಯಾಗೋದು, ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಇಲ್ಲಿ ಬಂದಾಗೆಲ್ಲ ಒಂದು ಮ್ಯಾಂಗಳೂರು, ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ. ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ, ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ. ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಇಬ್ಬರು ಲಾಸ್ಟಲ್ಲಿ ಬಂದರು, ತಿರುಗಿದ್ರು. ಶೆಟ್ರೆ, ನಾವೆಲ್ಲರೂ 2 ರೌಂಡ್ ಆ ಥರ ಹೊಡೆದ್ರೆ ನಿಲ್ಲೋದೇ ಇಲ್ಲ ಲೈಫಲ್ಲಿ ಆಮೇಲೆ ಅಲ್ಲ.
ಅದು ಗೊತ್ತಿಲ್ಲ ಅದು ಯಾವ ಥರದ್ದು. ಸೊ ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು, ಅದನ್ನು ಓಪನ್ ಆಗಿ ಹೇಳ್ತೀನಿ ನಾನು. ಆ್ಯಂಡ್ ಅಷ್ಟು ಸುತ್ತದ ಮೇಲೇನು ಬ್ಯಾಲೆನ್ಸ್ ಆಗಿದ್ದೀರಲ್ಲ ಶೆಟ್ರ, ನೀವು 2 ಗ್ಲಾಸಲ್ಲಿ ಬಿದ್ದೋಗ್ತೀರ. ಕಲೆ ಅನ್ನೋದೇನಿದೆ, ನಾವು ನಮ್ಮಲ್ಲಿ ಏನಿದೆ, ನಾವು ಚಿತ್ರರಂಗದಲ್ಲಿ ಇರ್ಬೇಕಾದ್ರೆ ಅಭಿನಯ ಚಕ್ರವರ್ತಿ ಅಂತ ಕರಿತೀರಿ, ಬಾದ್ಶಾ ಕರಿತೀರಿ. ಬಟ್ ಒಂದು ಮಾತು ಸತ್ಯ ಹೇಳ್ತೀನಿ, ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿಯೊಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು. ಆ ಕಲೆ ಮುಂದೆ ನಾವು ಅದೃಷ್ಟಶಾಲಿಗಳು, ನಮಗೊಂದು ಸ್ಥಾನ ಸಿಕ್ತು ಚಿತ್ರರಂಗದಲ್ಲಿ, ಒಂದೇನೋ ಹೆಸರು ಮಾಡಿದ್ವಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು. ಅದೃಷ್ಟ ಚೆನ್ನಾಗಿತ್ತು ಅಷ್ಟೇ. ನಾವು ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಈಗ ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ. ಸ್ವಲ್ಪ ಗೊತ್ತಿತ್ತು ನನಗೆ, ಮನೆಗೆ ಬಂದಾಗ ಹೇಳಿದರು, ಇಲ್ಲ ನನ್ನ ಸ್ನೇಹಿತರು ಮಿಕ್ಕಿದವ್ರು ಇಲ್ಲಿ ಬಂದಾಗ ಹೇಳ್ತಾ ಇದ್ರು. ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್, ಎಷ್ಟು ಸಾಧನೆಗಳು. ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು. ಹಾಗೆಯೇ ಇಲ್ಲಿ ಒಳಗಡೆ ಹೋಗ್ತಾ ಇದ್ರೆ ಡೊನೇಟ್ ಮಾಡಿರೋರ್ದು ಫೋಟೋಗಳು ಹಾಕಿದ್ದಾರೆ. ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ, ಇದಿಷ್ಟು ಮಾಡಬೇಕಾದದ್ದನ್ನು ತಾವೆಲ್ಲರೂ ಮಾಡಿದಿರಿ. ಗ್ರೇಟ್ ಸರ್, ಐ ಹ್ಯಾವ್ ನೋ ವರ್ಡ್ಸ್. 8 ವರ್ಷದಲ್ಲಿ 11.5 ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದರೆ ದಿಸ್ ಇಸ್ ವೆರಿ ಹ್ಯೂಜ್. ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್. ನಾನಿಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ಅಫ್ಕೋರ್ಸ್ ಇಲ್ಲಿನ ಸ್ನೇಹಿತರು ಕರೆದ ಮೇಲೆ ಹಿಂದೆ ಮುಂದೆ ನಾನು ನೋಡಿಲ್ಲ, ಬರ್ತೀನಿ. ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟ್ರ್ ಆದಮೇಲೆ ಕಾರ್ಗಳನ್ನ ನೋಡ್ತಾ ಜನಗಳನ್ನ ನೋಡಿದೆ. ಫಸ್ಟಿಗೆ ಅಲ್ಲಿ ಖಾಲಿ ಒಂದು ಚೇರ್ಗಳದಿತ್ತು. ಏನಪ್ಪ ಜನನೇ ಇಲ್ವ ಅನ್ಕೊಂಬಿಟ್ಟೆ ಫಸ್ಟು. ಸೈಲೆಂಟಾಗಿ ಇದು ಅಭ್ಯಾಸ ಆಗಿದೆ ನಮಗೂ, ಖಾಲಿ ಥಿಯೇಟ್ರ್ಗಳು ನೋಡೇ ಬೆಳ್ಕೊಂಬಂದಿದ್ದು ನಾವು. ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯಿತು. ಆಮೇಲೆ ಒಳಗೆ ಬಂದೆ, ನಿಮ್ಮನ್ನು ನೋಡಿದೆ. ಅಯ್ಯೋ ಇಷ್ಟೊಂದು ಜನ ಅನ್ನೋಷ್ಟೊಳಗೆ ವೇದಿಕೆ ನೋಡಿದೆ. ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರಂದರೆ ಅಂಥದ್ರಲ್ಲೂ ಬಹಳ ಸಾಧಕರು, ಬಹಳ ದೊಡ್ಡ ವ್ಯಕ್ತಿಗಳು, ಜೀವನದಲ್ಲಿ ಏನೇನೋ ಮಾಡಿರೋರು, ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದಾರಂದರೆ ಎಂಥ ತೂಕವಾದಂಥ ವೇದಿಕೆ ಇದು. ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು. ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ. ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ. ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ, ನಮ್ಮ ಕಲೆ, ನಮ್ಮ ಹೋರಾಟದಲ್ಲಿರ್ಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಎಷ್ಟು ಚಂದ ನಮ್ಮ ಊರು ಅಂತ ಅನ್ಸುತ್ತೆ ನಮಗೆ. ಆ ಪ್ರೀತಿ ತೋರಿಸಿದ್ದಕ್ಕೆ, ಇಲ್ಲಿ ಕರೆಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಪಟ್ಲ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ, ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರವಾಗಿ ಆಲ್ರೆಡಿ ನಿಂತಿದ್ದೆ, ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ಪಟ್ಲ ಅವರೇ ಎಲ್ಲಿದ್ದೀರಿ? ಬನ್ನಿ. ಇವರು ನಮ್ಮ ಮನೆಗೆ ಬಂದಾಗ ಭಾಳ ಒಂದು ಸಿಂಪಲಾಗಿ ಒಂದು ಕುರ್ತಾ ಹಾಕೊಂಬಂದರು. ನಮ್ಮ ಆದರ್ಶ್ ಶೆಟ್ಟಿ ಕರ್ಕೊಂಬಂದ್ಬಿಟ್ಟು ನಮ್ಮ ಆದರ್ಶ್ ಶೆಟ್ಟಿಗೆ ಎಲ್ಲಿದ್ದೀರಾ? ಹಾಂ, ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿಯವ್ರ ಥರ ಡ್ರೆಸ್ ಮಾಡೋ ಹುಚ್ಚು. ಅವ್ರ ಥರ ಆಗಬೇಕು ಅಂತ ಏನೋ ಕನಸಿರ್ಬೇಕೇನೋ ಗೊತ್ತಿಲ್ಲ, ಹೋದಲ್ಲೆಲ್ಲ ಹೀಗೆ ಇರ್ತಾರೆ. ಇವರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅಂದ್ಕೊಂಡ್ರು. ಆಮೇಲೆ ಅಲ್ಲಿ ಕೂತ ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾ ಇದ್ರು. ಸಡನ್ನಾಗಿ ನನಗೆ ಅನಿಸಿದ್ದು, ನೀವು ಯಾಕ್ರಿ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರಾ? ಅವ್ರು ಹಾಕೊಬೇಕಲ್ವಾ? ಆ ವ್ಯಕ್ತಿ ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ, ಎಷ್ಟು ಸಿಂಪಲ್ಲಾಗಿ ಬಂದಿದ್ರು. ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ, ಅವ್ರ ಕೆಲಸಗಳನ್ನ ಹೇಳ್ತಾ ನನಗೆ ಸಡನ್ನಾಗಿ ನೋಡಿ 50 kg ಇಲ್ಲ ಏನು, ನೋಡೋಕ್ಕೆ ಸಿಂಪಲಾಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲಸಕ್ಕೆ ಹೋಗಿ ಬರೋರ ಥರ ಇದ್ದಾರೆ. ಆಮೇಲೆ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ. ಎಂಥ ಪುಸ್ತಕ ರೀ ಇವರು, ಅದ್ಭುತವಾದಂಥ ಒಂದು ಬುಕ್ ಇವರು.
ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ನಿಮ್ಮೆಲ್ಲರೊಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ಕರೆಸಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಲವ್ ಯು ಆಲ್, ಹ್ಯಾವ್ ಅ ಗ್ರೇಟ್ ಟೈಮ್, ಥ್ಯಾಂಕ್ ಯು. ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವದಿಸಿದಂಥ ಸುದೀಪ್ ಅಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುದೀಪ್ ಅಣ್ಣ, ಎರಡು ಮಾತಲ್ಲಿ ಹೇಳ್ತೇನೆ. ಯಕ್ಷಗಾನದ ಕಲಾವಿದರಿಗೋಸ್ಕರ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದು. ಕಲಾವಿದರು ತುಂಬ ಕಷ್ಟ ಅಂತ ಹೇಳಿದ್ರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ. ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು 1,000 ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು, ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ ಯೂನಿಟ್ ಒಂದು 40 ಯೂನಿಟ್ ಇದೆ. ಅಮೇರಿಕಾ, ಸಿಂಗಾಪುರ್, ಲಂಡನ್, ಈ ಥರ, ದುಬೈ, ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು 12 ಕೋಟಿ ರೂಪಾಯಿಯವರೆಗೆ ಅವರಿಗೆ ಮನೆ ಕಟ್ಟುವವರಿಗೆ ಮನೆ, ಅವರ ಮಕ್ಕಳ ವಿದ್ಯಾಭ್ಯಾಸ, ಹೀಗೆ ಇನ್ನಿತರ ಅನೇಕ ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ ಅದು ನನ್ನಿಂದ ಸಾಧ್ಯ ಆಗಿದೆ. ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಅತಿ ಹೆಚ್ಚಾಗಿ ಪ್ರೀತಿಸುವಂಥ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದರೆ, ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ ಇದರ ಅರ್ಥ. ಬಹಳ ಸಂತೋಷವಾಯ್ತಣ್ಣ. ಈಗ ಮನೆಗಳನ್ನು ಕೊಡುವಂತಹ ಕಾರ್ಯಕ್ರಮ ಪುರುಷೋತ್ತಮ ಭಂಡಾರಿಗಳಿದ್ದಾರೆ, ಒಂದು ಅವರ ಕೈಯಲ್ಲಿ ಸುದೀಪಣ್ಣ, ಮತ್ತೊಂದು ಇಂತಹ ದಾನಿಗಳು ನಿಮ್ಮ ಹತ್ತಿರ ಬಲದಲ್ಲಿ ಕೂತವರು ನಮ್ಮ ಗೌರವಾಧ್ಯಕ್ಷರಾದಂಥ ಫೌಂಡೇಶನ್ನ ಮಹಾನ್ ದಾನಿಗಳು, ಸುಮಾರು 2 ಕೋಟಿ ರೂಪಾಯಿಯವರೆಗೆ ನಮಗೆ ದಾನ ನೀಡಿದಂಥ ಕನ್ಯಾನ ಸದಾಶಿಶುಟರು ನಿಮ್ಮ ಹತ್ತಿರ ನಿಮ್ಮ ಬಲಭಾಗದಲ್ಲಿ ಕೂತಿದ್ದಾರೆ. ಅವರು ಎಲ್ಲ ಕಾರ್ಯಗಳನ್ನು ಬಿಟ್ಟು ಹೇರಂಬ ಕೆಮಿಕಲ್ ಇಂಡಸ್ಟ್ರೀಸ್ನ ಚೇರ್ಮನ್ ಅವರು. ಪ್ರವೀಣನ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ. ಈ ಎಲ್ಲ ದಾನಿಗಳಿಂದ, ಇಂತಹ ಅಭಿಮಾನಿ ಬಂಧುಗಳಿಂದ ಇದು ಸಾಧ್ಯತೆ ಆಗಿದೆ. ಹಾಗಾಗಿ ನಿಮ್ಮ ಸಮಯವನ್ನು ನಾವು ಹೆಚ್ಚು ವ್ಯರ್ಥ ಮಾಡಲ್ಲ. ಗೊತ್ತು, ನೀವು ಹೇಳಿದ್ದೀರಿ ನಮಗೆ 15ರಿಂದ 20 ನಿಮಿಷದ ಒಳಗೆ ನಮ್ಮನ್ನು ಬಿಟ್ಟು ಕೊಡಲೇಬೇಕು ಅಂತ. ಖಂಡಿತ ಕೊಡ್ತೇವೆ. ಒಂದು 10 ಜನರಿಗೆ ಒಂದು ಮನೆ ಕಟ್ಟುವುದಕ್ಕೆ ಒಂದು ಸಹಕಾರ ನಿಮ್ಮ ಕೈಯಿಂದ ಒಂದು ಅವರಿಗೆ ಕನ್ಯಾನ ಸದಾಶಿಶುಟರು ಹಾಗೂ ನೀವು ಒಟ್ಟಿಗೆ ನಿಂತು ಒಂದು ಅವರಿಗೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರನಾಗಿ ವಿನಂತಿಸ್ತಾ ಇದ್ದೇನೆ. ಚಂದ್ರಶೇಖರ್ ನಾಯಕ್ ಸರಪಾಡಿ ದೈಮಲ್ತದ ಮಿತ್ತ ಚಾವಡಿ ಬರಡು, ಪೂಜಾರಿ ವಿಶ್ವನಾಥ ಗೌಡ ಪೊಳಲಿ, ನಿಶ್ಚಿತ್ ಜೋಗಿ, ಉಮೇಶ್ ಪರವ, ದಿನೇಶ ಪಂಬದ, ಜಯಲಕ್ಷ್ಮಿ ರೈ, ಶಶಿಕುಮಾರ ಆಚಾರ್ಯ, ಪ್ರಸಾದ್ ಕುಮಾರ್ ಕಟ್ಟೆ ಹಾಗೂ ಸುರೇಶ್ ಪುರುಷ ದಯವಿಟ್ಟು ವೇದಿಕೆಗೆ ಬಂದು ಪಟ್ಲಾಶ್ರಯ ಯೋಜನೆಯ ಫಲಾನುಭವಿಗಳಾಗಿರುವಂತಹ ತಮಗೆ ಕಿಚ್ಚ ಸುದೀಪ್ ಅವರು ಹಾಗೂ ಕನ್ಯಾನ ಸದಾಶಿವ ಶೆಟ್ಟರು ಚೆಕ್ಕನ್ನು ಹಸ್ತಾಂತರಿಸ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಗೌರವಾನ್ವಿತ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಜೊತೆ ಆಗ್ತಾ ಇದ್ದಾರೆ. ಯಕ್ಷಾಭಿಮಾನಿಲು ಕೊರ್ನಂಚಿನ ಆಶೀರ್ವಾದ ಕಲಾವಿದರ್ನ ಜೀವನದ ಒಂಜಿ ಇಲ್ಲದ ರೂಪದ ಮಹಾನ್ ಆಶೀರ್ವಾದದ ವೇದಿಕೆಡ ಪಟ್ಲಾಶ್ರಯದ ಅಡಿಟ್ ಇಲ್ಲನ ಕೊರ್ಪುನಂಚಿನ ಮಹಾನ್ ದಾನ ವೇದಿಕೆ ನಡ್ತೊಂದುಂಡು. ದಾನಿಲೆಗೆ ಆ ದೇವೇರ್ನ ಆಶೀರ್ವಾದದ ಒಟ್ಟಿಗೂ ಫಲಾನುಭವಿಲೆಗ್ಲ ಆ ಆಶೀರ್ವಾದ ಸದಾ ಕಲ್ಪವೃಕ್ಷದ ರೀತಿಡ್ ಇಪ್ಪಡು ಪನ್ಪಿನವನ ಮಾತೆರ ಆಸೆಯ ನಿಗಲ ತಾಟಿದ ಮಾನದೆ ಕೂಡ ಜೋರಾದ ಬರಡು. ನಾವು ಬಾರಿ 1 ವರ್ಷದಿಂಚ ತಪಸ್ಸದ ಕನ್ನಡ ಕಾತೊಂದಿತ್ತಿನಂಚಿನ ನಮ್ಮ ಪ್ರೀತಿದ ಕಿಚ್ಚ ಸುದೀಪನ್ನೇ ಬತ್ತಿನವೇ ನಮ್ಮ ಪುಣ್ಯ ಅಂದು ಪನೊಂದು ಕುಡರ ತಾಟಿದ ಮಾನದೊಟ್ಟಿಗೂ ಕಿಚ್ಚ ಸುದೀಪ್ ಮೇರನ ಬುರ್ದು ಕೊರ್ಕ ವಿಶೇಷವಾದ ಕಿಚ್ಚ ಸುದೀಪನ್ನೇ ಈ ಕಾರ್ಯಕ್ರಮ ಬರಡು ಅಂದಾಣಗ ಮಲ್ಲ ಮಟ್ಟಡ್ ಬಾರಿ ಪ್ರೀತಿ ಗೌರವಪೂರ್ವಕವಾದ ಆದರ್ಶನ್ನೇ ಅದು ಪಡು ಗಿರೀಶನ್ನೇ ಅದು ಪಡ ಮಾಮಲ್ಲ ಸಹಕಾರ ನಮ್ಮ ಕೊಡ್ತಿರಕ್ಲಿ ವಿಶೇಷವಾಯಿನಂಚಿನ ಸೊಲ್ಮೇಲಿನ ಸಂದೈತ ಮಂತೊಂದು. ದಯವಿಟ್ಟು ಪುರುಷೋತ್ತಮ ಭಂಡಾರಿಗಳು ಆಗ ಒಂದು ಮಾತು ಹೇಳಿದರು. ಯಾರೊಂದು ಕ್ಯಾನ್ಸರ್ ಪೇಷಂಟ್, ಒಂದು ಮಗು ತುಂಬ ಕ್ರಿಟಿಕಲ್ ಸಿಚುವೇಶನಲ್ಲಿದೆ, ಅವರಿಗೆ ಕಿಚ್ಚ ಸುದೀಪಣ್ಣನ ಹತ್ರ ಒಂದು ಕ್ಯಾನ್ಸರ್ ತುಂಬ ಕ್ರಿಟಿಕಲ್ ಲಾಸ್ಟ್ ಸ್ಟೇಜಲ್ಲಿದೆ ಅಂತ ಹೇಳಿದರು. ಪುರುಷೋತ್ತಮ ಭಂಡಾರಿಗಳಿದ್ದಾರಾ?
ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಕಿಚ್ಚ ಸುದೀಪ್ ಅವರಿಗಾಗಿ ವಿಶೇಷವಾದ ಯಕ್ಷಗಾನ ನಾಟ್ಯ ಪ್ರಸ್ತುತಿ ಮಾಡಿದವರು ಮಾಸ್ಟರ್ ಹೃದನ್, ಬೇಬಿ ರಿತ್ವಿಕಾ, ಪಟ್ಲ ಭಾಗವತರ ಮಕ್ಕಳು, ಜೊತೆಯಲ್ಲಿ ಕುಮಾರಿ ಸಾನ್ವಿ. ಯಕ್ಷದಿಗಿಣ ಮಾಡಿದವರು ಮುಂದುವರಿಸ್ತಾ ಇದ್ದೇವೆ. ಆಕ್ಮೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇದರ MD ಹರೀಶ್ ಈ ಕಾರ್ಯಕ್ರಮಕ್ಕಾಗಿ ದುಬೈಯಿಂದ ಬಂದಿದ್ದಾರೆ.